ಉಡುಪಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಹಿಜಾಬ್ ಧರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ಗೊಂದಲಗಳನ್ನು ಉಂಟು ಮಾಡಲಾಗ್ತಾ ಇದೆ ಎಂದು ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಹಿಜಾಬ್ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆ ನೀಡಿದರು. ಸರ್ಕಾರಿ ಪಿಯು ಕಾಲೇಜಿನಲ್ಲಿ 1985ರಿಂದಲೂ ಸಮವಸ್ತ್ರವನ್ನು ಕಡ್ಡಾಯವಾಗಿ ಧರಿಸಿ ಬರಬೇಕು ಎಂಬ ನಿಯಮವಿದೆ. ಹಿಜಾಬ್ ಬೇಕೆಂದು ಈಗ ಹೀಗೆ ಒತ್ತಾಯ ಮಾಡುವವರು ಕಳೆದ 1.5 ವರ್ಷದ ಹಿಂದೆ ಸಮವಸ್ತ್ರದಲ್ಲೇ ಕಾಲೇಜಿಗೆ ಬಂದಿದ್ದಾರೆ. ಯಾರದೂ ಕುಮ್ಮಕ್ಕಿನಿಂದ ಈ ಘಟನೆಯನ್ನ ರಾಜಕೀಯಗೊಳಿಸಲಾಗ್ತಾ ಇದೆ. ಯೂನಿಫಾರ್ಮ್ ಬೇಕಾ ಬೇಡುವ ಎಂಬುದನ್ನು ಸರ್ಕಾರ ತೀರ್ಮಾನಿಸಲಿ. ಈ ಕುರಿತು ಪದವಿ ಪೂರ್ವ ಕಾಲೇಜಿನ ಬೋರ್ಡ್ಗೆ ನಾವು ಪತ್ರವನ್ನು ಬರೆದಿದ್ದೇವೆ. ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುವಂತಹ ಕೆಲವರು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದಯುತವಾದಂತಹ ವಾತಾವರಣ ಇದೆ. ಆ ಸೌಹಾರ್ದತೆಯ ವಾತಾವರಣ ಮುಂದುವರಿಸಲು ಬಿಡಿ ಎಂದು ಶಾಸಕರು ಮನವಿಯನ್ನ ಮಾಡಿದ್ದಾರೆ. ಉಡುಪಿಯ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಇತ್ತೀಚೆಗೆ ಒಂದು 2-3 ದಿವಸದಿಂದ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ. 1985ನೇ ಇಸ್ವಿಯಿಂದಲೂ ಅಲ್ಲಿ ಯೂನಿಫಾರ್ಮ್ ಕಡ್ಡಾಯ ಇದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಯೂನಿಫಾರ್ಮ್ ಕಡ್ಡಾಯ ಇಲ್ಲ ಅಂತ ಹೇಳುವಂಥ ಕಾನೂನಿದ್ದರು. ನಮ್ಮಲ್ಲಿ 85, ನಾನು ಶಾಸಕ ಆದದ್ದು 2004ರಲ್ಲಿ, 85ರಿಂದಲೂ ಯೂನಿಫಾರ್ಮ್ ಕಡ್ಡಾಯ ಇದೆ. ಈಗ ಮೊನ್ನೆ ಕಾಲೇಜ್ ಪ್ರಾರಂಭ ಆಗಿ ಈಗ 6 ತಿಂಗಳಾಯಿತು. ಆ ಮಕ್ಕಳು ಸೇರಿ ಈಗ 6 ಜನ ಯಾರು ವಿರೋಧ ಮಾಡ್ತಾರೋ ಸೆಕೆಂಡ್ ಇಯರ್ನವರು, ಅವರು 1.5 ವರ್ಷ ಆಯಿತು. ಆಗೆಲ್ಲ ಕಡೆ ಆ ಸ್ಕಾರ್ಪನ್ನು ತೆಗೆದು ಬಂದಿದ್ದಾರೆ. ಈಗ 6 ದಿವಸದಿಂದ ಯಾರೋ ಕುಮ್ಮಕ್ಕಿನಿಂದ ಇದನ್ನು ರಾಜಕೀಯಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಕಾಲೇಜ್ ಅಭಿವೃದ್ಧಿ ಸಮಿತಿ ಸ್ಪಷ್ಟ ನಿರ್ಧಾರ ಮಾಡಿದ್ದೇವೆ. ಯೂನಿಫಾರ್ಮ್ ಬೇಕಾ ಬೇಡವಾ 2 ನಿರ್ಧಾರ ಸರ್ಕಾರ ಮಾಡಬೇಕು. ನಾವು ಬರ್ಕೊಂಡಿದ್ದೇವೆ. ಯೂನಿಫಾರ್ಮ್ ಬೇಕಾದರೆ ಎಲ್ಲರೂ ಸಮಾನವಾದ ಯೂನಿಫಾರ್ಮ್ ಹಾಕ್ಕೊಳ್ಬೇಕು. ಯೂನಿಫಾರ್ಮ್ ಬೇಡ ಆದರೆ ಯಾರಿಗೂ ಯೂನಿಫಾರ್ಮ್ ಹಾಕಬಾರ್ದು. ಯಾರು ಏನು ಬೇಕಾದ್ರೂ ಹಾಕ್ಕೊಂಬರಲಿ. ಈಗ ಕೇಸರಿ ರುಮಾಲ್ ಹಾಕ್ಕೊಂಬರಲಿ, ಜೀನ್ಸ್ ಹಾಕ್ಕೊಂಬರಲಿ, ಸ್ಲೀವ್ಲೆಸ್ ಹಾಕ್ಕೊಂಬರಲಿ, ಯಾರೂ ಕೇಳಲಿಕ್ಕಿಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದು ಮಾಡಿದರೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಬರ್ತದೆ. ಒಂದು ಯೂನಿಫಾರ್ಮ್ ಉಂಟು ಅಂತ ಹೇಳಿದರೆ ಮಕ್ಕಳು ಬೇಕಾಬಿಟ್ಟು ಓಡಾಡಲಿಕ್ಕಾಗಲ್ಲ. ಒಂದು ಶಿಸ್ತಿರ್ತದೆ, ಸಮಾನತೆ ಇರ್ತದೆ. ಶಿಕ್ಷಣದಲ್ಲಿ ಸಮಾನತೆ ಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಆ ಸಮಾನತೆ ಅಂದರೆ ಇದೆ. ನೀವು ಒಂದು ಮಕ್ಕಳನ್ನು ಸ್ಕಾರ್ಪ್ ಹಾಕಿ ಕೂತ್ಕೊಳ್ಸಿಟ್ಟು ಒಂದು ಮಕ್ಕಳನ್ನು ಖಾಲಿ ಕೂತ್ಕೊಂಡ್ರೆ ಆ ಮಕ್ಕಳಲ್ಲೇ ಧರ್ಮದ ಭೇದ ಬರ್ತದೆ. ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು ಏನಂದರೆ ಯೂನಿಫಾರ್ಮ್ ಬೇಕಾ ಬೇಡವಾ ಅಂತ ಸರ್ಕಾರ ನಿರ್ಧಾರ ಮಾಡಬೇಕು. ಈ ಇಶ್ಯೂಲ್ಲಿ ನಾವು ಇಲ್ಲಿಂದ ಪತ್ರ ಬರೆದೇವೆ. ಯೂನಿಫಾರ್ಮ್ ಬೇಡ ಆದರೆ ಯಾವುದೂ ಬೇಡ, ಬೇಕು ಅಂತಾದರೆ ಎಲ್ಲವೂ ಆಗಿರಬೇಕು. ಆ ಪ್ರಕಾರ ನಾವು ನಿರ್ಧಾರ ಮಾಡಿ. ಈಗ ಡಿಲ್ಲಿ ಹೈಕೋರ್ಟಲ್ಲಿ ಸ್ಪಷ್ಟವಾದಂಥ ಒಂದು ಆರ್ಡರ್ ಇದೆ. ಇದೇ ರೀತಿಯ ಸ್ಕಾರ್ಪ್ ಬಗ್ಗೆ ಹೋದಾಗ ಅಲ್ಲಿ ಡಿಲ್ಲಿ ಹೈಕೋರ್ಟ್ ಏನು ಹೇಳಿದೆ, ಇನ್ಸ್ಟಿಟ್ಯೂಷನ್ ಏನು ಯೂನಿಫಾರ್ಮ್ ಹಾಕಬೇಕು ಅಂತ ನಿರ್ಧಾರ ಮಾಡಿದರೆ ಅದಕ್ಕೆ ಆ ಅಲ್ಪಸಂಖ್ಯಾತರು ಪಾಲಿಸಬೇಕು ಅಂತ ಹೇಳೋದು ಸ್ಪಷ್ಟ ಇದೆ. ಅದರಲ್ಲಿ ಆರ್ಡ್ರಲ್ಲಿದೆ. ನಿಮಗೆಲ್ಲಿಯಾದರೂ ನಿಮ್ಮ ಧಾರ್ಮಿಕ ಪ್ರಕಾರ ನಿಮ್ಮ ವೇಷಭೂಷಣಗಳನ್ನು ನೀವು ಮಾಡಬೇಕು ಅಂತಾರೆ, ಅಲ್ಪಸಂಖ್ಯಾತರ ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿ ಹೋಗಿ.